ಮಂಜೇಶ್ವರ ರೈಲ್ವೆ ನಿಲ್ದಾಣ ರಾಷ್ಟ್ರೀಯ ಹೆದ್ದಾರಿಯಿಂದ ಆರಂಭಗೊಳ್ಳುವ ರಾಗಂ ಜಂಕ್ಷನ್ನಿಂದಾಗಿ ಚೌಕಿ ಬಡಾಚೆ ಭಾಗದತ್ತ ಸಾಗುವ ರಸ್ತೆ ಶೋಚನೀಯ ಅವಸ್ಥೆಯನ್ನ ತಲುಪಿದೆ. ಈ ಬಗ್ಗೆ ದೂರು ನೀಡಿದ್ರೂ ಯಾರೂ ಕೂಡ ಇತ್ತ ಕಡೆ ತಿರುಗಿಯೇ ನೋಡಿಲ್ಲವೆಂದು ಸ್ಥಳೀಯರು ಆರೋಪಿಸಿದ್ದಾರೆ. ಈ ದಾರಿಯಿಂದಾಗಿ ಸಾಗುವ ಬಸ್ಗಳು ಹಲವಾರು ಸಲ ಮೊಟಕುಗೊಂಡು ಊರವರು ಸಂಕಷ್ಟದಲ್ಲಿ ಸಿಲುಕಿದಾಗಲೂ ಕೂಡ ಈ ಬಗ್ಗೆ ಮುತುವರ್ಜಿ ವಹಿಸಿ ಇಲ್ಲಿಯ ನಾಗರಿಕರಿಗೆ ಸ್ಪಂದಿಸಬೇಕಾದ ಜನಪ್ರತಿನಿಧಿಗಳು ಗಾಢ ನಿದ್ರೆಗೆ ಜಾರಿರುವುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ. ರಸ್ತೆ ಶೋಚನೀಯ ಅವಸ್ಥೆಗೆ ತಲುಪಿದ ಹಿನ್ನೆಲೆಯಲ್ಲಿ ತುರ್ತು ಡಾಮರೀಕರಣದ ಅವಶ್ಯಕತೆ ಇದೆ ಎಂದು ಸ್ಥಳೀಯರು ಹೇಳಿದ್ದಾರೆ. ನಮ್ದು ಇಲ್ಲಿ ರಸ್ತೆಯಲ್ಲಿ ಇಡೀ ಕೆಸರು ಬಂದು ಮಳೆ ಬಂದ ತಕ್ಷಣ ಕೆಸರು ಆಗ್ತದೆ. ಇಲ್ಲಿಂದ ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಅದು ಬೇರೆ ಶಾಲೆ ಹತ್ರನೇ ಇದೆ, ಗೌರ್ಮೆಂಟ್ ಶಾಲೆ. ಅಲ್ಲಿಯ ಮಕ್ಕಳಿಗೆ ಹೋಗ್ಲಿಕ್ಕೆ ತುಂಬಾ ಕಷ್ಟನೇ ಆಗ್ತದೆ. ಇಲ್ಲಿ ಜಾರಿ ಬಿದ್ದುಕೊಂಡು ಮೈಯೆಲ್ಲ ಕೆಸರು ಮಾಡಿಕೊಂಡು ಹೋಗಬೇಕು. ಇದಕ್ಕೆ ತುಂಬಾ ಸಲ ನಾವು ಬೇಡಿಕೆ ಕೊಟ್ಟೆವು, ಆದರೆ ಒಂದು ಸಲ ಸಹ ಅದಕ್ಕೆ ಯಾವ ಅಧಿಕಾರಿಗಳು ಬಂದು ಇದಕ್ಕೆ ಸ್ಪಂದನೆ ಕೊಡುವುದಿಲ್ಲ. ನಮಗಾಗಿ ಈ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಲಿಕ್ಕೇನೆ ಆಗುದಿಲ್ಲ. ಅದಕ್ಕೆ ನಾವೀಗ ಪುನಃ ಬೇಡಿಕೆ ಹೇಳ್ತಾ ಇದ್ದೇವೆ. ಇನ್ನಾದರೂ ಈ ರಸ್ತೆಯನ್ನು ಒಂದು ಸರಿ ಮಾಡಿ ಕೊಡುವಿರಿ ಹೇಳುವಂತ ನಂಬಿಕೆ ನಿಮ್ಮ ಮೇಲೆ ಇದೆ.